ವೀಕ್ಷಕರೇ, ಕಿಲ್ಲೆ ಮೈದಾನದಲ್ಲಿ ನಡೀತಾ ಇರುವಂತಹ ಗಣೇಶೋತ್ಸವ ಹಲವಾರು ವಿಶೇಷತೆಗಳ ಮೂಲಕ ಇನ್ನಷ್ಟು ವಿಶೇಷವಾಗಿ ಕಾಣ್ತಾ ಇರುವಂಥದ್ದು. ಗಣಪತಿ ದೇವರನ್ನ ಕಣ್ತುಂಬಿಕೊಳ್ಬೇಕು, ಇಷ್ಟಾರ್ಥವನ್ನ ಬೇಡಿಕೊಳ್ಬೇಕು ಅಂತ ಬರುವಂತಹ ಭಕ್ತರಿಗೆ ನಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನ ನೋಡುವಂತಹ ಅವಕಾಶ ಕೂಡ ಕಿಲ್ಲೆ ಮೈದಾನದಲ್ಲಿ ಕಲ್ಪಿಸಿರುವಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಸಹಕಾರದ ಜೊತೆಗೇನೆ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತಾ ಇರುವಂಥದ್ದು. ಹಾಗಾಗಿ ಪುತ್ತೂರಿನ ಹಲವಾರು ಭಾಗಗಳಿಂದ ಬಂದಂತಹ ಭಕ್ತರು ಇಲ್ಲಿ ನಡೀತಾ ಇರುವಂತಹ ಆರೋಗ್ಯ ತಪಾಸಣಾ ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಲಯನ್ಸ್ ಕ್ಲಬ್ ಪುತ್ತೂರ್ದ ಮುತ್ತು, ಲಿಯೋ ಕ್ಲಬ್ ಪುತ್ತೂರ್ದ ಮುತ್ತು, ಲಿಯೋ ಕ್ಲಬ್ ನಿಯೋಸ್ ಅಕ್ಷಯನ್ಸ್ ಆಶ್ರಯದಲ್ಲಿ HPR ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜು ನೆಲ್ಲಿಕಟ್ಟೆ ಪುತ್ತೂರು ಇವರ ಸಹಯೋಗದೊಂದಿಗೆ ಈ ಒಂದು ಉಚಿತ ರಕ್ತದೊತ್ತಡ ಮತ್ತು ಮಧುಮೇಹ ತಪಾಸಣಾ ಶಿಬಿರ ನಡೀತಾ ಇರುವಂಥದ್ದು. ಉಚಿತವಾಗಿ ಇಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇದು ಆರಂಭ ಆಗಿರುವಂಥದ್ದು 28ನೇ ತಾರೀಕಿಗೆ, 28 ಹಾಗೆಯೇ 29ನೇ ತಾರೀಕು 2 ದಿನಗಳ ಕಾಲ ಇಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆದಿರುವಂಥದ್ದು. ಉತ್ತಮ ರೀತಿಯಾಗಿ ಜನರಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿರುವಂಥದ್ದು. ದೇವರನ್ನು ನೋಡೋದಕ್ಕೆ ಬರ್ತಾರೆ, ಇಷ್ಟಾರ್ಥವನ್ನು ಬೇಡಿಕೊಳ್ತಾರೆ, ಆಮೇಲೆ ಇಲ್ಲಿಗೆ ಬಂದು ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದರ ಬಗ್ಗೆ ಈ ಒಂದು ಸಮಿತಿಯ ಜೊತೆ ಕೂಡ ಮಾತನಾಡಬೇಕು. ಅದರ ಜೊತೆಗೇನೆ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಡೀತಾ ಇರೋದು ಅಂತ ಹೇಳಿದೆ ಅಲ್ವಾ. ಯಾಕಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಇದರ ಬಗ್ಗೆ ಕೂಡ ಕೇಳಬೇಕು. ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಇವೆಲ್ಲವನ್ನ ಕೂಡ ಕೇಳ್ಕೊಂಡು ಬರೋಣ ಬನ್ನಿ. ಶ್ರೀಮತಿ ವೇದಾವತಿ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೀತಾ ಇರುವಂಥದ್ದು. ಇದು ಬೇರೆಲ್ಲೂ ನಮಗೆ ನೋಡೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ವಿಶೇಷ ಹಲವಾರು ಇದೆ, ಅದರಲ್ಲಿ ಇದು ಕೂಡ ಒಂದು. ಹಾಗಾಗಿ ಎಷ್ಟು ಜನ ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡಿದ್ದಾರೆ ಅದರ ಬಗ್ಗೆ? ನಾನು ವೇದಾವತಿ ಅಂತ, ಲಯನ್ಸ್ ಕ್ಲಬ್ ಪುತ್ತೂರು ಮತ್ತು ಇದರ 2ನೇ ಅವಧಿಯ ಅಧ್ಯಕ್ಷೆಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನಾವು ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು, ಲಿಯೋ ಕ್ಲಬ್ ಪುತ್ತೂರದ ಮುತ್ತು, ಹಾಗೆಯೇ ಲಿಯೋ ಕ್ಲಬ್ ನಿಯೋಸ್ ಅಕ್ಷಯನ್ಸ್ ಆಶ್ರಯದಲ್ಲಿ HPR ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಸೈನ್ಸ್ ಕಾಲೇಜ್ ನೆಲ್ಲಿಕಟ್ಟೆ ಪುತ್ತೂರು ಇದರ ಸಹಯೋಗದೊಂದಿಗೆ ಕಿಲ್ಲೆ ಮೈದಾನ ಶ್ರೀ ದೇವತಾ ಸಮಿತಿ ರಿಜಿಸ್ಟರ್ ಪುತ್ತೂರು ದಕ್ಷಿಣ ಕನ್ನಡ ಇದರ ಸಹಕಾರದೊಂದಿಗೆ ಶ್ರೀಯುತ ಅಭಿಜಿತ್ ಶೆಟ್ಟಿ ಇವರ ಒಂದು ಅನುಮತಿಯ ಮೇರೆಗೆ ನಾವು ಇದು 2ನೇ ವರ್ಷದ ಉಚಿತ 3ನೇ ವರ್ಷದ ಉಚಿತ ಮಧುಮೇಹ ಮತ್ತು ರಕ್ತದೊತ್ತಡ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ. ಅಂತೇಳಿದರೆ ನಾವು ಲಯನ್ಸ್ ಕ್ಲಬ್ನಿಂದ ಜನಗಳಿಗೆ ಏನಾದರೂ ಒಂದು ಸೇವೆಯನ್ನು, ಉತ್ತಮ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಅಭಿಜಿತ್ ಶೆಟ್ಟಿಯವರ ಹತ್ರ ಕೇಳಿಕೊಂಡಾಗ ಅವರು ಅತ್ಯಂತ ಒಂದು ನಮಗೆ ಪ್ರೀತಿಯಿಂದ ನೀವು ನಮ್ಮ ಇದರಲ್ಲಿ ದೇವತಾ ಸಮಿತಿಯ ಪೆಂಡಲಲ್ಲಿ ನೀವು ಮಾಡ್ಬೋದು ಅಂತೇಳಿ ಅಂತ ಕೇಳಿದರು. ಅದೇ ರೀತಿ ಕಳೆದ ಸಲ ಮಾಡಿದೆವು. ಈ ಸಲ ಮಾಡುವಾಗ ಮೊದಲೇ ಅವರು ಕೇಳಿದರು ನಮ್ಮ ಹತ್ರ, ನೀವು ಈ ಸಲ ಏನು ನಿಮ್ಮ ಇದು ಶಿಬಿರ ಇಲ್ವಾ ಅಂತೇಳಿ. ಹಾಗೆ ಇವತ್ತು ಶಿಬಿರವನ್ನು ಇದು 2ನೇ ದಿವಸದ ಶಿಬಿರ. ನಿನ್ನೆ ಕೂಡ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಅಂದರೆ ಜನಗಳು ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇನೆ. ನಿನ್ನೆ ಸುಮಾರು ನಮಗೆ ಒಂದು 130 ಜನರು ಬಂದಿದ್ದಾರೆ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ. ಇವತ್ತು ಕೂಡ ಬಹುಶಃ 150 ಜನರ ಒಂದು ಮಾಡಬೇಕು ಅಂತೇಳಿ ಅಂತ ಅಂದ್ಕೊಂಡಿದ್ದೇವೆ. 150 ಜನರು ಇವತ್ತು ಕೂಡ ಆಗ್ತಾರೆ. ಹಾಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ವಿಶೇಷವಾಗಿ ಇದರ ದೇವತಾ ಸಮಿತಿಯ ಅಧ್ಯಕ್ಷರಾದ ಅಭಿಜಿತ್ ಶೆಟ್ಟಿ ಅವರಿಗೆ ಮತ್ತು ಅವರ ತಂಡದವರಿಗೆ ನಮ್ಮ ಪುತ್ತೂರ್ದ ಮತ್ತು ಲಯನ್ಸ್ ಕ್ಲಬ್ಬಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. HPR ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜಿನ ಲೆಕ್ಚರ್ ಇದ್ದಾರೆ, ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ, ರೇಣುಕಾ ಅಂತ. ಓಕೆ, ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಬಗ್ಗೆ ಹೇಳಬೇಕು. ಅದರ ಜೊತೆಗೇನೆ ಎಷ್ಟು ಜನ ಇದ್ದೀರಾ ನೀವು ಅದರ ಬಗ್ಗೆ?
ಇದು ನಾವು ಮೊದಲನೇ ಬಾರಿ ಈ ಒಂದು ಗಣೇಶೋತ್ಸವ ಕಿಲ್ಲೆ ಮೈದಾನದಲ್ಲಿ ಕ್ಯಾಂಪನ್ನು ನಡೆಸ್ತಾ ಇರುವಂಥದ್ದು. ಸೊ ಲಯನ್ಸ್ ಕ್ಲಬ್ ಅವರ ವತಿಯಿಂದ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. HPR ಕಾಲೇಜ್ ವತಿಯಿಂದ ಮೊದಲನೇ ಬಾರಿ ಇಲ್ಲಿ ಮಾಡ್ತಿರುವಂಥದ್ದು. ಸೊ ನಿನ್ನೆ ಮತ್ತು ಇವತ್ತು 2 ದಿನ ನಾವು ಈ ಒಂದು ಕ್ಯಾಂಪನ್ನು ನಡೆಸ್ತಾ ಇದ್ದೇವೆ. ಸೊ ಇಲ್ಲಿಂದ ತುಂಬ ಸಾರ್ವಜನಿಕರು ಜನರಿಗೆ ಉಚಿತ BP ಮತ್ತು ಶುಗರ್ ಟೆಸ್ಟನ್ನು ಮಾಡ್ತಾ ಇದ್ವಿ. ಸೊ ತುಂಬಾ ಹೆಲ್ಪ್ ಆಗಿದೆ ಎಲ್ಲರಿಗೆ ಸಹ. ಸೊ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಸಹ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಈ ಒಂದು ಕ್ಯಾಂಪಿಗೆ ಒಂದು 15 ಸ್ಟೂಡೆಂಟ್ಸ್ ಅಟೆಂಡ್ ಆಗಿದ್ದಾರೆ. ಸೊ ನಮ್ಮದು ಈ ಒಂದು HPR ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಏನಿದೆ ಒಂದು 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ನೆಲ್ಲಿಕಟ್ಟೆಯಲ್ಲಿ ನಮ್ಮ ಕಾಲೇಜ್ ಇರುವಂಥದ್ದು. ಸೊ ಓಕೆ, ಅವರಿಗೆ ಮೆಡಿಸಿನ್ ಕೂಡ ಇಲ್ಲೇ ಕೊಡ್ತಾ ಇದ್ದೀರಾ ಹೇಗೆ? ಮೆಡಿಸಿನ್ಸ್ ಜಸ್ಟ್ ಚೆಕಪ್ ಮಾಡುವಂಥದ್ದು. ನಾವು BP ಮತ್ತು GRBS ಅಂದರೆ ಗ್ಲೂಕೋಸನ್ನು ನಾವು ಚೆಕ್ ಮಾಡ್ತಾ ಇದ್ದೇವೆ. ಹಾಗೆ ಇದೇ ಥರ ಕ್ಯಾಂಪ್ ನಾವು ಬಸ್ ಸ್ಟ್ಯಾಂಡಲ್ಲಿ ಕೂಡ ಮಾಡಿದ್ದೆವು. ಸೊ ಈ ಬೇರೆ ಬೇರೆ ಕ್ಯಾಂಪ್ ಮಾಡ್ತಾ ಇರ್ತೀವಿ ಕಾಲೇಜ್ ಕಡೆಯಿಂದ ನಾವು. ಥ್ಯಾಂಕ್ ಯು. ಕಿಲೆ ಮೈದಾನದ ಗಣೇಶೋತ್ಸವದಲ್ಲಿ 3ನೇ ವರ್ಷದ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇರುವಂಥದ್ದು. ಬಂದಂತಹ ಭಕ್ತರ ಆರೋಗ್ಯ ಹೇಗಿದೆ ಅನ್ನೋದನ್ನು ಕೂಡ ಇಲ್ಲೇ ನೋಡುವಂಥ ಅವಕಾಶವನ್ನು ಕೂಡ ಕಲ್ಪಿಸಿರುವಂಥದ್ದು. ಹಾಗಾಗಿ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಂಡು ನಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನು ಕೂಡ ಇಲ್ಲಿ ಭಕ್ತರು ನೋಡ್ಕೊಳ್ತಾ ಇದ್ದಾರೆ. ಇಲ್ಲಿ BP ಹಾಗೆಯೇ ಶುಗರ್ ಟೆಸ್ಟನ್ನು ಮಾಡ್ತಾ ಇರುವಂಥದ್ದು 2 ದಿನಗಳ ಕಾಲ ನಡೀತಾ ಇರುವಂಥದ್ದು, ನಿನ್ನೆ ಮತ್ತು ಇವತ್ತು. ಹಾಗಾಗಿ ಇದೊಂದು ರೀತಿಯಾದ ಸಕ್ಸಸ್ ಆಗಿ ನಡೆದಿರುವಂಥದ್ದು, ಭಕ್ತರಿಗೆ ಅನುಕೂಲವಾಗುವ ರೀತಿಯಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಸಂಘ ಸಂಸ್ಥೆಯ ಸಹಕಾರದ ಜೊತೆಗೆ ಇನ್ನಷ್ಟು ಕಾರ್ಯಕ್ರಮಗಳು ನಡೀಲಿ ಅಂತ ಆಶಿಸ್ತಾ, ಅದರ ಜೊತೆಗೇನೆ ಸಂಘ ಸಂಸ್ಥೆಯ ಮೇಲೆ ಗಣೇಶನ ಅನುಗ್ರಹ ಸದಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡಿ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ATM ಕಾರ್ಡ್ ಮರೆತು ಬಂದೆ, ಅರ್ಜೆಂಟ್ ಆಗಿ ATM ನಿಂದ ಹಣ ಬೇಕಿತ್ತು, ಅಯ್ಯೋ ಏನ್ ಮಾಡೋದು ಈಗ ಅಂತ ಯೋಚಿಸ್ತಿದ್ದೀರಾ? ಚಿಂತೆ ಬಿಟ್ಟು ಬಿಡಿ, ಪುತ್ತೂರು 1 ATMಗೆ ಬನ್ನಿ. ನಿಮ್ಮ ಮೊಬೈಲ್ನಲ್ಲಿರೋ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ ಬಳಸಿ ಕಾರ್ಡ್ ಇಲ್ಲದೆಯೇ ಸುಲಭವಾಗಿ ಹಣ ವಿತ್ಡ್ರಾ ಮಾಡಿ. ಹಣ ತೆಗೆಯುವುದು ಮಾತ್ರವಲ್ಲ, ಹಣ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ. ಈಸಿಯಾಗಿ ಭೀಮ್ ಆಪ್ ಮೂಲಕ ಅಕೌಂಟ್ ಲಿಂಕ್ ಮಾಡಿ ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೌತ್ ಇಂಡಿಯಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಹೀಗೆ ಒಟ್ಟು 13 ಬ್ಯಾಂಕ್ ಖಾತೆಗಳಿಗೆ ಒಂದೇ ATM ಮೂಲಕ ಈಸಿಯಾಗಿ UPI ಸ್ಕ್ಯಾನ್ ಮೂಲಕ ಡೆಪಾಸಿಟ್ ಮಾಡುವ ವ್ಯವಸ್ಥೆ. ಪುತ್ತೂರಿನ ಕೇಂದ್ರ ಭಾಗಗಳಾದ 3 ಕಡೆ ನಮ್ಮ ATM ಸೌಲಭ್ಯ. ಗಾಂಧಿ ಕಟ್ಟೆ ಬಳಿ KSRTC ಕಮರ್ಷಿಯಲ್ ಬಿಲ್ಡಿಂಗ್ನ ಫಸ್ಟ್ ಫ್ಲೋರ್, ಪುತ್ತೂರು ಮುಖ್ಯ ರಸ್ತೆಯ ಹರಿಪ್ರಸಾದ್ ಹೋಟೆಲ್ ಎದುರುಗಡೆ. ಇದರೊಂದಿಗೆ ಸುಳ್ಯದ KSRTC ಬಸ್ ನಿಲ್ದಾಣದಲ್ಲಿಯೂ ಸೇವೆ ನೀಡುತ್ತಿರುವ ಈಸಿ ATM. ಪುತ್ತೂರು 1 ATM ಬಳಸಿ ಸುಲಭವಾಗಿ ಹಣ ಪಡೆಯಿರಿ, ಹಣ ಡೆಪಾಸಿಟ್ ಕೂಡ ಮಾಡಿ.